ಅಂದ್ರೆ ಅಣ್ಣವರದ್ರೆ ಅದು ತುಂಬಾ ಮೊದಲಿಂದಲೇ ಎಲ್ಲರ ಬಾಯಲ್ಲಿ ಬರುದು ರಾಜ್ಕುಮಾರ್ ಅಂತ. ನೂತನ ಚಿರನೂತನ ಸುರಸುಧೆ ಪಾನ ಸುಮಧುರ ಚೇತನ ಜನುಮ ಜನು. ನಿಮ್ಮ ಬಗ್ಗೆ ಕೆಲವು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಅವರಿಗೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತೀರಿ? ನಮಸ್ತೆ ವೀಕ್ಷಕರೇ, ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಾಧಕರೊಂದಿಗೆ ಸಂವಾದ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕಾಸರಗೋಡು ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಓರ್ವ ವ್ಯಕ್ತಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಗೌರವವನ್ನು ಹೊಂದಿರುವಂತಹ ಇವರು ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಇವರ ಅಪ್ಪಟ ಅಭಿಮಾನಿಯೂ ಕೂಡ ಹೌದು. ನೇರ ನಡೆ ನುಡಿಯ ವ್ಯಕ್ತಿತ್ವ ಹೊಂದಿದಂತಹ ಶ್ರೀ ವಸಂತ್ ಬಾರಡ್ಕ. ಶ್ರೀ ವಸಂತ್ ಬಾರಡ್ಕರ್ ಅವರೇ, ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ. ಶ್ರೀ ವಸಂತಣ್ಣವರೇ, ನಿಮ್ಮನ್ನು ಸಾಧಾರಣವಾಗಿ ಗಡಿನಾಡ ಕೋಗಿಲೆ ಎಂಬುದಾಗಿ ಸಂಬೋಧಿಸ್ತಾ ಇದ್ದಾರೆ. ವಸಂತ ಬಾರಡ್ಕ ಗಡಿನಾಡ ಕೋಗಿಲೆ ಎಂಬುದಾಗಿ. ನಿಮಗೆ ಈ ಒಂದು ಬಿರುದು ಯಾವುದಾದರೂ ಈ ಗಡಿನಾಡಿನ ಆ ಒಂದು ಪದ್ಯದ ಬಗ್ಗೆಯೋ ಅಥವಾ ಇನ್ನಿತರ ಯಾವುದೇ ವಿಷಯದ ಬಗ್ಗೆಯೋ ಈ ಒಂದು ಬಿರುದು ಬರಲು ಅದರ ಹಿನ್ನೆಲೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿ. ಅದರ ಹಿನ್ನೆಲೆ ಅಂದರೆ, ಇದು ನಾನು ಮೊದಲೇ ಹಾಡ್ತಿದ್ದೋ. ನನಗೆ ಮೊದಲ ಹಾಡು ಅಂದರೆ ಈ ಗಡಿನಾಡ ಕೋಗಿಲೆ ಅಂತ ಹೆಸರು ಕೊಟ್ಟಿದ್ದೆ ಎಲ್ಲ ಜನಗಳು, ಯಾವುದೇ ಸಂಘ ಸಂಸ್ಥೆಯಾಗಿ ಕೊಟ್ಟಿದ್ದಲ್ಲ, ಎಲ್ಲ ಜನಗಳು ಸಂಘ ಕೊಟ್ಟಿದ್ದು. ಆಮೇಲೆ ಅಂಥ ಬಿರುದುಗಳು ತುಂಬ ಬಂದಿವೆ, ಆಯ್ತಲ್ಲ. ಗಡಿನಾಡ ಅದು ಹಾಗೆ ಎಲ್ಲ ನಿಮ್ಮ ಈ ಒಂದು ಕಲೆಯ ಆ ಒಂದು ಹಿನ್ನೆಲೆಯಲ್ಲಿ ಜನರಿಂದಲೇ ನಮಗೆ ಸಿಕ್ಕಿದಂತಹ ಈ ಒಂದು ಬಿರುದು ಗಡಿನಾಡ ಕೋಗಿಲೆ ಎಂಬುದಾಗಿ. ಈಗ ನೀವು ಇತ್ತೀಚೆಗೆ ಹಾಡಿದಂತಹ ಒಂದು ಭಾವಗೀತೆ, ಒಬ್ಬ ಮಹಿಳೆಯರ ಭಾವನೆಯನ್ನೇ ಅದರ ಒಂದು ಚಿತ್ರಿಸುವಂತಹ ಭಾವಗೀತೆ ಕೇಳುವರಾರು. ಈ ಒಂದು ಭಾವನಾತ್ಮಕವಾದಂತಹ ಈ ಒಂದು ಗೀತೆ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಇದರ ಬಿಡುಗಡೆ ಅಥವಾ ಇದರ ಹಿಂದಿನ ಪರಿಶ್ರಮ, ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ. ಕೇಳುವರಾರು ಅದು ಸಹನ ಮಂಡಿಯವರೊಂದು ಸಾಹಿತ್ಯದ ಭಾವಗೀತೆ. ಅದು ಅವರೇ ಒಂದು ಬಳಗದಲ್ಲಿ ನನಗೆ ಆ ಸಾಹಿತ್ಯ ಕೊಟ್ಟರು. ಇಂಥ ಒಂದು ಸಾಹಿತ್ಯ ನೀವು ಯಾವತ್ತೊಮ್ಮೆ ಹಾಡಿದಿರಿ. ಅದನ್ನು ಹಾಡಿದ ಸಾಧಾರಣ ಒಂದು 2 ವರ್ಷಕ್ಕೆ ಮೊದಲು ಹಾಡಿದೆ ನಾನು. ಆ ಹಾಡಿರುವಾಗ ಅದನ್ನು ತಿರ್ಗ ನಾನು ಮೊನ್ನೆ ಅವರು ಕೊಟ್ಟ ಮೇಲೆ ಅದನ್ನು ಏನು ಮಾಡಿದ್ದೇನೆ ಅಂದರೆ, ನಮ್ಮ ಸಂಗೀತ ನಿರ್ದೇಶಕರು ಈ ಮನೋಹರ್ ಅವರಿಗೆ ಕೊಟ್ಟೆ ಅದನ್ನು ರಾಗ ಸಂಯೋಜನೆ ಮಾಡಬೇಕಂತ. ಆವಾಗ ಅದನ್ನು ಅವರು ನಮಗೆ ಈಗ ಬೇರೆ ಯಾರೇ ಯಾವುದೊಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಕೊಟ್ಟರೆ ಅವರಿಗೆ ನಾವು ಇಂತಿಷ್ಟಂತ ದುಡ್ಡು ಕೊಡಬೇಕಾಗುತ್ತೆ. ಆವಾಗ ಅದಕ್ಕೆ ಅಷ್ಟೆಲ್ಲ ದುಡ್ಡು ನಮ್ಮ ಹತ್ರ ಇಲ್ಲ. ಅವರು ಅದನ್ನು ನಮಗೆ ಫ್ರೀಯಾಗಿ ಮಾಡಿಕೊಟ್ರು, ಇವನ್ನೆಲ್ಲ ಹಾಕಿ ಫ್ರೀಯಾಗಿ ಮಾಡಿಕೊಟ್ರು. ಅದೆಲ್ಲ ಆಯಿತು ಅಂದರೆ ರೆಕಾರ್ಡಿಂಗ್ ನಮ್ಮ ಬದರಿಕದಲ್ಲಿ ಆಯಿತು. ಮತ್ತು ಅದರ ಬಿಡುಗಡೆಲ್ಲ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಆಯಿತು. ಅದಕ್ಕೆಲ್ಲ ಸಹಕಾರ ಎಲ್ಲ ನೀಡಿದ್ದಾರೆ ನಮ್ಮ ಕಲವರಾಯರು, ಪ್ರಭಾಕರ ಬನದಗದ್ದೆ ಅವರೆಲ್ಲ ನೀಡಿದ್ದಾರೆ. ಮತ್ತು ಮನೋಹರ್ ಅವರು ಅದನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಒಂದು ಸಹನ ಅವರ ಇದು ಪ್ರಥಮ ಒಂದು ಸಂಗೀತ ಕ್ಷೇತ್ರಕ್ಕೆ ಪ್ರಥಮ ಕಾಣಿಕೆಯಾಗಿ ಬಂದಿದೆ. ಸಹನರವರ ಬಗ್ಗೆ ಏನಾದರೂ ನಿಮಗೆ ಬೇರೆ ಏನಾದರೂ? ಸಹನರವರಂದರೆ ಅದು ಅವರೊಂದು ಒಳ್ಳೆ ಕವಾಯಿತ್ರಿ. ಅವ್ರದ್ದು ಅದೆಷ್ಟೋ ಕವನ ಕವಿತೆ ಎಲ್ಲ ನಾನು ವಾಚನ ಮಾಡಿದ್ದೀನಿ. ಅದಲ್ಲದೆ ಅವರೊಂದು ಕೃಷಿಕರ ಮಗಳು, ಮುಕುಂದ ಎನ್ನುವರ ಮಗಳು, ಒಂದು ಉತ್ತಮ ಕವಾಯಿತ್ರಿ ಅಂತ ಅದರಲ್ಲಿ 2 ಮಾತಿಲ್ಲ. ಈ ಹಾಡು ಕೂಡ ತುಂಬ ಚೆನ್ನಾಗಿ ಓಡುತ್ತೆ, ಇನ್ನು ಕೂಡ ಓಡಬೇಕಂತ ನನ್ನದು. ಈಗ ಈ ಸಂಗೀತ ಸಂಯೋಜನೆ ಮಾಡಿದಂತಹ ಮನೋಹರ್ ಅವರು, ಅವರೊಂದಿಗಿನ ನಿಮ್ಮ ಒಡನಾಟ ಯಾವ ರೀತಿ ಇದೆ? ಅವರೊಂದಿಗೆ ಒಡನಾಟ ಅಂದರೆ, ಅವರು ಈಗ ಅದೆಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆದರೆ ಮೊನ್ನೆ ನಾವು ಬೆಂಗಳೂರಿಗೆ ಹೋಗಿ ಅವರು ಅಂಥದ್ದು ಯಾವುದೇ ನಮಗೆ ಅದು ಕಾಣಲಿಲ್ಲ. ಅವರು ಸಾಮಾನ್ಯ ವ್ಯಕ್ತಿಗಳಾಗಿ ನಮ್ಮ ಜೊತೆ 2 ದಿನ ಅಲ್ಲಿ ಬೆರೆತರು. ಒಂದಿನ ನಮ್ಮಲ್ಲಿ ಶ್ರೀನಿವಾಸ ರೆಸಿಡೆಂಟ್ಗೆ ಬಂದರು, ಅಲ್ಲೆಲ್ಲ ವಿಚಾರ ಎಲ್ಲ ಮಾಡಿದ್ರು, ಮಾತುಕತೆ ಎಲ್ಲ ಆಯಿತು. ಅವರೆಲ್ಲ ನಮ್ಮ ಜೊತೆ ಅಷ್ಟು ಒಂದು ಸಾಮಾನ್ಯ ವ್ಯಕ್ತಿಗಳಾಗಿ ಬೆರೆತರು. ಅಂತ ಒಂದು ದೊಡ್ಡ ಗುಣದ ವ್ಯಕ್ತಿ ಅವರು. ಈಗ ನೀವೀಗ ಸಂಗೀತದಲ್ಲಿ ಮಹತ್ತರವಾದಂತಹ ಒಂದು ಸಾಧನೆಯನ್ನೇ ಮಾಡಿದ್ದೀರಿ. ಇದಕ್ಕೆ ಸಂಘ ಸಂಸ್ಥೆಗಳು, ಊರವರ ಎಲ್ಲರ
ಪ್ರೋತ್ಸಾಹ ನಿಮಗೆ ಧಾರಾಳ ಸಿಕ್ಕಿದೆ. ಆದರೆ ನಿಮಗೆ ಈ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನಿಮ್ಮ ಮನೆಯವರಿಂದ ಯಾವ ರೀತಿಯ ಇದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದೆ? ಮನೆಯವರಿಂದ ನನ್ನ ತಂದೆಯವರು ಯಕ್ಷಗಾನ ಒಬ್ಬರು ಪ್ರೇಮಿ. ಅವರಿಂದ ನಾನು ಈ ಸಂಗೀತ ಕ್ಷೇತ್ರಕ್ಕೆ ಅಂದರೆ ನಾನು ಫಸ್ಟಿಗೆ ಯಕ್ಷಗಾನದ ಭಾಗವತಿಕೆ ಅದೆಲ್ಲ ಹಾಡ್ತಾ, ಅದರಿಂದ ನನಗೆ ಸಂಗೀತ ಹಾಡುಗಳ ಬಗ್ಗೆ ಎಸ್ ಪಿ ಬಿ ಅವರ ಬಗ್ಗೆ, ಅಣ್ಣವರ ಬಗ್ಗೆ ಎಲ್ಲ ಅವರ ಹಾಡು ಕೇಳ್ತಾ ನಾನು ಈ ಸಂಗೀತ ಕ್ಷೇತ್ರಕ್ಕೆ ಬಂದೆ. ಮನೆಯವರಿಂದ ಈಗ ನನ್ನ ತಂದೆ ತಾಯಿಯವರಿಂದ ಮತ್ತು ಹೆಂಡತಿ ಎಲ್ಲರಿಂದ ಒಂದು ಒಳ್ಳೆ ಸಪೋರ್ಟ್ ಇದೆ. ಅದಲ್ಲದೆ ನನ್ನ ಮಾವಂದಿರು ಸುಂದರ ಬಾರಡ್ಕ ಮತ್ತು ನಾರಾಯಣ ಬಾರಡ್ಕ, ಅವರಿಂದ ಈ ಜಾನಪದ ಭಾವಗೀತೆ ಎಲ್ಲ ನಾನು ಅವರಿಂದ ಕಲಿತೆ. ಅದು ಬಿಟ್ಟರೆ ಬೇರೆ ಅಂಥ ವ್ಯಕ್ತಿಗಳು ನಮ್ಮ ಕುಟುಂಬದಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೆ ಯಾರೂ ಇರಲಿಲ್ಲ. ಅಂದ್ರೆ ನಿಮ್ಮ ತಂದೆಯವರ ಒಂದು ಯಕ್ಷಗಾನ ಕಲೆಯ ಬಗ್ಗೆ ಅವರಿಗೆ ಒಂದು ಅಭಿಮಾನ ಇತ್ತು. ಹೌದು ಅದೇ ರೀತಿ ಉಳಿದವರ ಬಗ್ಗೆಯೂ ಈ ಒಂದು ಎಲ್ಲರೊಂದು ಪ್ರೇರಣೆ ನಿಮಗೆ ಈ ರಂಗಕ್ಕೆ ಬರಲು ಹೌದು ತುಂಬಾ ಅನುಕೂಲವಾಯಿತು. ಈಗ ಕನ್ನಡ ಭಾಷೆ ಮತ್ತು ಈಗ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಹೌದು ಇವರ ಓರ್ವ ಅಪ್ಪಟ ಅಭಿಮಾನಿಯೂ ಕೂಡ ನೀವು ಹೌದು. ಇದು ಇವರ ಬಗ್ಗೆ ಈ ರಾಜ್ಕುಮಾರ್ರ ಬಗ್ಗೆ ನಿಮಗೆ ಅಭಿಮಾನ ಬರಲು ಬರಬೇಕಾದಂತಹ ಆ ಒಂದು ಸನ್ನಿವೇಶ ಅದು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಅವರ ಆ ಒಂದು ಹೆಸರು ಬರುವಂತೆ ನಿಮಗೆ ನಿಮ್ಮ ಮನಸ್ಸಿಗೆ ಯಾವ ರೀತಿಯಲ್ಲಿ ಬಂತದ್ದು? ಅಂದರೆ ಅಣ್ಣವರಂದರೆ ಅದು ತುಂಬ ಮೊದಲಿಂದಲೇ ಎಲ್ಲರ ಬಾಯಲ್ಲಿ ಬರೋದು ರಾಜ್ಕುಮಾರ್ ಅಂತ. ಅವಾಗ ನನಗೆ ಫಸ್ಟ್ ಏನೋ ಅಷ್ಟೇನು ಇಷ್ಟ ಇರಲಿಲ್ಲ ಅವ್ರನ್ನ. ನಂತರ ಅವರ ಹಾಡು ಸಿನಿಮಾ ಎಲ್ಲ ನೋಡ್ತಾ ಒಂದು ಸರಿ ಭೇಟಿಯಾಗಿದ್ದೆ ಅವ್ರನ್ನು ಭೇಟಿಯಾಗಿ ಅವರ ಪಾದ ಮುಟ್ಟಿದ ಕೈ ಇದು ಆಗಿರುವಾಗ ಭೇಟಿಯಾಗಿದ್ದಂತ ಸಂದರ್ಭವು ನಿಮಗೆ ಸಂದರ್ಭ ಇದೆ. ಅವ್ರನ್ನ ಭೇಟಿಯಾಗಿದ್ದೀನಿ, ಬಾಲಸುಬ್ರಹ್ಮಣ್ಯ ಅವ್ರನ್ನ ಭೇಟಿಯಾಗಿದ್ದೀನಿ. ಅವರೆಲ್ಲ ಒಂದು ಸ್ಪರ್ಶ ಆದ ಕೈ ಇದು. ಆದ್ದರಿಂದ ಅವರ ಮೇಲೆ ತುಂಬ ಅಭಿಮಾನ ಇತ್ತು. ಈಗ ಎಲ್ಲ ವೇದಿಕೆಯಲ್ಲಿ ಕೂಡ ಅವರದೇ ಹೆಚ್ಚಾಗಿ ಹಾಡನ್ನ ಹಾಡ್ತಾ ಇರೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರದ್ದು ಎಲ್ಲರದ್ದು ಈಗ. ಆದ್ದರಿಂದ ಒಂದು ಏನ ಅವರೊಂದು ಅಂದರೆ ಪ್ರೇರಣೆ, ಆಮೇಲೆ ಒಂದು ಸ್ಫೂರ್ತಿ. ಈಗ ಡಾಕ್ಟರ್ ರಾಜ್ಕುಮಾರ್ ಆ ಒಂದು ಪ್ರೇರಣೆಯಿಂದಲೇ ಅವರ ಆ ಧಾಟಿಯಲ್ಲೇ ನೀವು ಹಾಡ್ತಾ ಬಹಳಷ್ಟು ಸಮಯ ಅವರ ಸ್ವರದಲ್ಲಿ ಹಾಡ್ತಾ ಇದ್ದೀರಿ. ಈಗಲೂ ಅದೇ ರೀತಿಯಲ್ಲಿ ಆ ರೀತಿಯಲ್ಲೇ ಆ ಸ್ವರದಲ್ಲಿಯೇ ಹಾಡುವಂತಹ ಆ ಹವ್ಯಾಸವನ್ನು ಇಟ್ಟುಕೊಂಡಿದ್ದೀರಾ? ಅದು ಇಟ್ಟುಕೊಂಡಿದ್ದೀನಿ. ಅಂದರೆ ಅದು ಏನಂತ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರೆ. ಆದರೆ ನಾನು ಅದನ್ನು ಯಾವುದನ್ನು ಅಷ್ಟು ಇದು ಮಾಡಲಿಕ್ಕಿಲ್ಲ. ಅಂದರೆ ಅದು ಏನಂತ ದೇವರು ಕೊಟ್ಟಿದೆ ಅಂತ ನಾನು ಒಂದು ಭಾವಿಸ್ತೀನಿ. ಈಗ ಅವ್ರು ಯಾರದೇ ಧ್ವನಿ ಆದರೂ ಕೂಡ ಅದು ಬರುತ್ತೆ. ಅದು ಯಾವ ರೀತಿಯಲ್ಲಿ ಬರುತ್ತೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಈಗ ಅವ್ರದ್ದು ಹಲವಾರು ಹಾಡುಗಳಿವೆ, ಎಲ್ಲ ವೇದಿಕೆಯಲ್ಲಿ ಹಾಡಿದ್ದೀನಿ. ಅದರಲ್ಲಿ ಮಂಜುನಾಥನ ಗುಣಗಾನ, ಮಂಜುನಾಥನ ಗುಣಗಾನ ನೂತನ ಚಿರನೂತನ, ಮಂಜುನಾಥನ ಗುಣಗಾನ ನೂತನ ಚಿರನೂತನ, ಸುರಸುಧೆ ಪಾನ ಸುಮಧುರ ಚೇತನ, ಜನುಮ ಜನುಮವು ಪಾವನ, ಜನುಮ ಜನುಮವು ಪಾವನ ಅಂತೆಲ್ಲ ಹಾಡು ತುಂಬಾ ವೇದಿಕೆಲ್ಲ ಹಾಡಿದ್ದು ಅವ್ರದ್ದು, ಹೆಚ್ಚಾಗಿ ಅವ್ರದ್ದು ಬಾಲಸುಬ್ರಹ್ಮಣ್ಯಂ ಅವರ ಆ ದಾಟಿಯಲ್ಲಿ ಹಾಡ್ತಾ ಇದ್ದೀರಿ. ಈಗಲೂ ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದೀನಿ ಪ್ರಯತ್ನ. ಈಗ ಇಂದಿನ ಕಾಲದಲ್ಲಿ ಈಗ ನಾವು ಕೇವಲ ಕನ್ನಡವಾಗ್ಲಿ ಅಥವಾ ಇನ್ನಿತರ ಭಾಷೆ ಆಗಲಿ, ಯಾವುದೇ ಭಾಷೆ ಆಗಲಿ, ಈ ಭಾಷೆಗಳದ್ದಿನ ಒಂದು ಸ್ಪರ್ಧೆಯ ರೀತಿ ಕೆಲವು ಕಡೆ ನಮಗೆ ಕಂಡು ಬರ್ತಾ ಇದೆ. ಇದು ಅನಿವಾರ್ಯ ಇದೆಯಾ? ಇದರ ಅನಿವಾರ್ಯತೆ ಏನಾದರೂ ಕಂಡು ಬರ್ತದ? ಈಗ ಭಾಷೆ ಮೇಲೆ ಸ್ಪರ್ಧೆ ಬೇಕಾಗಿಲ್ಲ ನಮಗೆ ಕಾಸರಗೋಡಲ್ಲಿ ಇದ್ದ ಮೇಲೆ ಎಲ್ಲ ಭಾಷೆಗಳು ಬೇಕಾಗುತ್ತೆ. ಕನ್ನಡ ಆಗಲಿ, ತುಳು ಆಗಲಿ, ಮಲಯಾಳಂ ಆಗಲಿ, ಎಲ್ಲ ಯಾವುದೇ ಈಗ ಕಾಸರಗೋಡು ಎಲ್ಲ ಭಾಷೆಯ ಅಭಿಮಾನಿಗಳಿದ್ದಾರೆ. ಹಾಗಿರುವಾಗ ಅದರ ಬಗ್ಗೆ ಅಷ್ಟೇನು ಇದಿಲ್ಲ ಕಾಸರಗೋಡಲ್ಲಿ. ಈಗ ಮಲಯಾಳಿ ಇದೆ, ತುಳು ಇದೆ, ಕನ್ನಡ ಇದೆ ಹೆಚ್ಚಾಗಿ. ನಮಗೆ ಎಲ್ಲರೂ ಬೆರೆತರೆ ಅದಕ್ಕೊಂದು ಶಕ್ತಿ ಬರುತ್ತೆ. ಭಾಷಾ ಸಂಗಮ ಹೌದು, ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧಿ. ಹೌದು. ಈಗ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಪ್ರಕಟಿಸಲು, ಅಂದ್ರೆ ಅವರ ಪ್ರತಿಭೆಯನ್ನು ಹೊರ ಜಗತ್ತಿಗೆ ತೋರಿಸುವಂತಹ ಸಂದರ್ಭ, ಒಳ್ಳೆಯ ಅವಕಾಶ ಇದೆ. ಇದರ ಬಗ್ಗೆ ಹೇಗೆ ನಿಮ್ಮ ಒಂದು ಅಭಿಪ್ರಾಯ? ಇದರ ಬಗ್ಗೆ ಅಂದ್ರೆ ಈಗ ಪ್ರತಿಭೆ ಅಂದ್ರೆ ಯಾಕೆಂದ್ರೆ ಈಗ ಮಕ್ಕಳಿರುವಂತಹ ಪ್ರತಿಭೆಯನ್ನು ಈ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಸಿದ್ಧಿ. ಆದರೆ ನಿಜವಾದಂತ ಒಬ್ಬ ಕಲಾವಿದನಿಗೆ ಇದರಿಂದ ಏನಾದ್ರೂ ಒಂದು ಕುಂದುಕೊರತೆ ಬರುವಂತಹ ಲಕ್ಷಣ ಇದೆಯಾ? ಅದು ಖಂಡಿತ ಇಲ್ಲ. ಯಾವುದೇ ಒಬ್ಬ ಕಲಾವಿದನಾದ್ರೂ ಕೂಡ, ಅದು ಎಷ್ಟೇ ಕಲಾವಿದನ ಅವನು ಒಂದು ವೇಳೆ ಸ್ಟೇಜಿಗೆ ಹತ್ತದೇ ಇರಲಿ, ಅವನಿಗೆ ನಾವು ಪ್ರೋತ್ಸಾಹ ಕೊಡೋದು, ಒಂದು ವೇದಿಕೆ ಮಾಡಿಕೊಡೋದು ಅದು ನಮ್ಮ ಕರ್ತವ್ಯ. ಅದು ಎಷ್ಟೇ ದೊಡ್ಡ ಕಲಾವಿದರಾದ್ರೂ ಕೂಡ
ಯಾವುದೇ ಒಬ್ಬ ಕಲಾವಿದ ಹೋಗಿ ಕೇಳಿದರೆ ಅವ್ರು ಖಂಡಿತ ಮಾಡಿ ಕೊಡ್ತಾರೆ. ಈಗ ಅಂಥ ಪ್ರಸಂಗಗಳು ತುಂಬ ನಡೆದಿವೆ. ನಾವು ಕಾರ್ಯಕ್ರಮ ಮಾಡಿದರಲ್ಲಿ. ಅದೆಷ್ಟೋ ಪ್ರತಿಭೆಗಳು ಬಂದಿವೆ. ಎಲ್ಲರೂ ಬರ್ತಾರೆ, ವಸಂತನೊಂದು ಒಂದು ಹಾಡಲಿಕ್ಕೆ ಅವಕಾಶ ಕೊಡಿ. ನಾನು ಮಾಡಿಕೊಟ್ಟಿದ್ದೀನಿ. ಅದ್ರಲ್ಲಿ ನಮಗೆ ಯಾವುದೇ ಕುಂದುಕೊರತೆ ಇಲ್ಲ. ಅದ್ರಲ್ಲಿ ನಮಗೆ ಒಳ್ಳೆಯದಲ್ಲದೆ ಕೆಟ್ಟದ್ದು ಯಾವುದಾಗಲ್ಲ. ಒಂದು ಕಲಾವಿದರನ್ನು ಬೆಳೆಸಿದರೆ ಅದು ನಾಡಲ್ಲಿ ಎಲ್ಲ ಒಗ್ಗಟ್ಟು ಸೇರಿಕೊಂಡು ಬೆಳೆಸಿದಂಗೆ ಅದು. ಯಾರಲ್ಲಿ ಪ್ರತಿಭೆ ಇದೆಯಾ ಅವರ ಅವರ ಪ್ರತಿಭೆಯನ್ನು ತೋರಿಸುವುದಕ್ಕೆ ಹೌದು. ಒಂದು ಅದು ಅವಕಾಶವನ್ನು ನೀವು ಅವಕಾಶ. ಮಾಡಿಕೊಟ್ಟಿದ್ದೀರಿ. ಅದರಲ್ಲಿ ಮತ್ತೆ ನಮಗೆ ನಷ್ಟ ಕುಂದುಕೊರತೆ ಯಾವುದಿಲ್ಲ. ಈಗ ನೀವು ಹಲವಾರು ವರ್ಷಗಳಿಂದ ಶ್ರೀವಾರಿ ಸರಿಯಲ್ಲ ಶ್ರೀವಾರಿ ಶ್ರೀವಾರಿ. ಎಂಬ ಒಂದು ಸಂಗೀತ ತಂಡವನ್ನ ಕಟ್ಟಿಕೊಂಡು ಅದನ್ನು ಬೆಳೆಸ್ತಾ ಇದ್ದೀರಿ. ಇಲ್ಲಿ ನೀವು ಪ್ರತಿಭೆಗಳಿಗೆ ಹೊಸ ದಾರಿಯನ್ನು ಕೂಡ ತೋರಿಸ್ತೀರಿ. ಇದು ನಿಮ್ಮ ಈ ತಂಡವನ್ನು ಕಟ್ಟುವುದಕ್ಕೆ ಒಂದು ಸ್ಫೂರ್ತಿ ಅಂತ ಇರಬೇಕಾಗ್ತದೆ. ಈ ತಂಡವನ್ನು ಕಟ್ಟುವುದಕ್ಕೆ ನಿಮ್ಮಲ್ಲಿ ಬಂದಂತಹ ಸ್ಫೂರ್ತಿ ಯಾವುದು, ಅದರ ಒಂದು ನೀವು ಪ್ರಾರಂಭ ಮಾಡಿದಂತಹ ರೀತಿ ಹೇಗೆ, ಇದರ ಬಗ್ಗೆ ಒಂದು ಮಾಹಿತಿಯನ್ನು. ಈ ತಂಡ ಕಟ್ಟಲಿಕ್ಕೆ ಗಡಿನಾಡ ಗಾನ ಕೋಗಿಲೆ ತಂಡ ಕಟ್ಟಿದ್ದೀವಿ. ಆಮೇಲೆ ವಾರಿ ಮೆಲೋಡಿಸ್ ಇದೆಲ್ಲ ಕಟ್ಲಿಕ್ಕೆ ಕಾರಣ ನನ್ನೊಬ್ಬರು ಅವ್ರನ್ನ ಗುರುಗಳಂತ ಹೇಳ್ಬೋದು. ಅಂದರೆ ನಾನು ಯಾವುದೋ ಮೂಲೆಯಲ್ಲಿದ್ದ ನನ್ನನ್ನು ಹೊರಗೆ ತಂದವರು ಅಖಿಲೇಶ್ ನಗಮುಗ. ಅಖಿಲೇಶ್ ನಗಮುಗ ಅವರು ನನ್ನ ಹತ್ರ ಒಂದು ಹೇಳಿದರು. ಪತ್ರಕರ್ತರು ಅಖಿಲೇಶ್ ನಗಮ ಅವರೀಗ ಕರ್ನಾಟಕ ಪತ್ರಕರ್ತರ ಸದಸ್ಯರು. ಅವರು ನನಗೆ ಈ ರೀತಿ ಒಂದು ಸೂಚನೆ ಕೊಟ್ಟರು, ವಸಂತ ನೀನೀಗ ಮಾಡು, ಅದು ಚೆನ್ನಾಗಿ ಬರುತ್ತೆ. ಅವರ ಮುಖಾಂತರ ಇಂಥ ಒಂದು ಸಂಘ ಸಂಸ್ಥೆ ಕಟ್ಟಿಕೊಂಡು ಅದೆಷ್ಟೋ ಕಾರ್ಯಕ್ರಮ ಮಾಡಿದ್ದೀವಿ. ಅದು ಏನಿದ್ರು ಕೂಡ ಇದರ ಯಾವುದೇ ಕ್ರೆಡಿಟ್ ಇದ್ರೂ ಕೂಡ ಅವರಿಗೆ ಸಲ್ಲುತ್ತೆ. ಅದು ಅಖಿಲೇಶನರಿಗೆ ಅವರಿಂದ ಒಂದು ಬಂದ ಒಂದು ಪ್ರತಿಭೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಂತರ ಅಂತ ಯಾವ್ದು ಇಲ್ಲ ಅಂತ ಕಾಣುತ್ತೆ. ಅಂತೂ ಅವರ ಪ್ರೇರಣೆ ಇದಕ್ಕೆ ಅವರ ಪ್ರೇರಣೆ ಖಂಡಿತವಾಗಿಯೂ. ಖಂಡಿತ ಇದೆ. ಅದೇ ಈಗ ನಿಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಈಗ ಏನಾದರೂ ಅವರಲ್ಲಿ ಅರ್ಹತೆಗಳನ್ನ ನೀವು ಒಂದು ಮಾನದಂಡ ಅಂತ ಇಟ್ಟುಕೊಂಡಿದ್ದೀರಾ? ಇಲ್ಲ, ಮಾನದಂಡ ಅಂದ್ರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಹಾಡುವುದಾದ್ರೆ ಅವನಿಗೆ ಈ ವಾರಿ ಮ್ಯೂಸಿಕಲ್ಸ್ ಅಲ್ಲಿ ಪೂರ್ಣ ಅವಕಾಶ ಇದೆ. ಅವನಿಗೆ ಮಾನದಂಡ ಯಾವುದೇ ಅಂತ ನಿರೀಕ್ಷೆ ಯಾವುದಿಲ್ಲ. ನಮ್ಮ ಹತ್ರ ಬಂದ್ರೆ ಹಾಡ್ಬೋದು, ಮತ್ತೆ ಆ ತಂಡದಲ್ಲೇ ಮುಂದುವರಿಬಹುದು. ಕೆಲವರು ಬಿಡ್ತಾರೆ, ಅದಕ್ಕೆ ಏನು ಮಾಡ್ಲಿ ಆಗಲ್ಲ. ಅಂತೂ ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದ್ರೂ ಅಂತಹ ಒಂದು ಅರ್ಹತೆ ಇದ್ರೆ ಅದನ್ನು ಖಂಡಿತ ತೋರಿಸೋದಕ್ಕೆ ನೀವು ಅದಕ್ಕೆ ನಾವು ಮುಂದಿದ್ದೀವಿ. ಈಗ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನಾವು ಕೆಲವಲ್ಲಿ ಕಂಡು ಬರುವಂತಹ ಒಂದು ವಿಷಯ, ಈಗ ಒಂದು ತಂಡಕ್ಕೆ ಒಬ್ಬರನ್ನು ಸೇರಿಸಿದರೆ ಅಂತ ಆದ್ರೆ ಆ ಸೇರಿಸಿದ ಮೇಲೆ ಆ ತಂಡವನ್ನೇ ವಿಭಜನೆ ಮಾಡುವಂತಹ ಒಂದು ಆ ಕಾರ್ಯವು ಕೂಡ ನಡೆದು ಬರ್ತಾ ಇದೆ ಎಂಬುದಾಗಿ ಕೆಲವು ಕಡೆಯಿಂದ ಕೇಳಿ ನಾವು ಬಂದಂತಹ ಮಾಹಿತಿ ಪ್ರಕಾರ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ. ಈಗ ಕಾಸರಗೋಡಲ್ಲಿ ತಂಡ ಬೇಕಷ್ಟಿದೆ ಸಂಗೀತ. ನಿಮಗೆ ಏನಾದ್ರೂ ಇಂತಹ ಒಂದು ಅನುಭವ ಆಗಿದೆ? ಕಾಸರಗೋಡಲ್ಲಿ ಸಂಗೀತ ತಂಡ ಬೇಕಾದಷ್ಟಿದೆ. ಈಗ ಒಂದು ತಂಡ ಕಟ್ಟಬಹುದು, ಇನ್ನೊಂದು ಹೊಡಿಬಹುದು, ಎಲ್ಲ ಮಾಡಬಹುದು. ಆ ತಂಡ ಕಟ್ಟಿಕೊಂಡು ಅದನ್ನು ಮುಂದುವರಿಸಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದು ಒಂದು ಕಾರ್ಯಕ್ರಮ ನಾವು ಒಪ್ಪಿಕೊಂಡ್ರೆ ಆ ಕಾರ್ಯಕ್ರಮ ಮುಗಿಸುವ ತನಕ ನಮಗೆ ತುಂಬಾ ಕಷ್ಟ ಇದೆ. ಅದಲ್ಲ, ಆ ತಂಡವನ್ನು ಒಡೆದು ಮುಖ್ಯ ಅಲ್ಲ, ಅದನ್ನು ಬೆಳೆಸಲಿಕ್ಕೆ ನೋಡ್ಬೇಕು. ಆ ತಂಡದಲ್ಲಿ ಎಷ್ಟು ಕಲಾವಿದರಿದ್ದಾರೆ, ಆ ಕಲಾವಿದರನ್ನು ಒಗ್ಗೂಡಿಸಿ ಅವನು ಕೊಂಡೋಗ್ತಾನಲ್ಲ, ಅದಕ್ಕೆ ನಮ್ಮ ಕೈಯಿಂದ ಏನಾಗದಿರು ಸುಮ್ಮನಿದ್ದು ಬಿಡಬೇಕು. ಆ ತಂಡ ಮುಂದುವರಿಸಲಿ. ಅಂತೂ ಅದರ ವಿಭಜನೆಗೆ ಪ್ರಯತ್ನ ಅದು ಮಾಡಬಾರ್ದು. ಖಂಡಿತ ಮಾಡಬಾರ್ದು. ಈಗ ನಾವು ಅಂಥದ್ದಿಗೆ ಯಾವುದಕ್ಕೆ ನಾವು ಮಾಡಿಲ್ಲ. ಅದೆಷ್ಟು ಜನ ಇದ್ದಾರೆ ಈಗ, ಅದೆಲ್ಲ ಹೇಳಿದ್ರೆ ಆಗಲ್ಲ. ಅದು ಎಷ್ಟೋ ಜನ ನಮ್ಮ ಕಣ್ಣ ಮುಂದೆ ನಮ್ಮ ತಂಡದಲ್ಲಿ ಇದ್ದವರೇ ಇಂಥ ಪ್ರಯತ್ನ ಮಾಡಿದ್ದಾರೆ. ಅದರ ಸಂಪೂರ್ಣ ಅನುಭವ ನಿಮಗೂ ಇದೆ. ಖಂಡಿತ ಇದೆ. ಅಂಥದ್ದೆಲ್ಲ ತುಂಬಾ ಅನುಭವ ಆಗಿದೆ. ಕೆಲವು ಕಾರ್ಯಕ್ರಮದಲ್ಲಿ ಈಗ ಒಂದಿಷ್ಟು ಕಿರಿಕಿರಿ ಮಾಡುವಂತ ಅದೆಷ್ಟೋ ನಮ್ಮ ವಾರಿ ಮ್ಯೂಸಿಕಲ್ಸ್ ತಂಡದಲ್ಲಿ ಇದ್ದು ಈ ವಾರಿ ಮ್ಯೂಸಿಕಲ್ಸ್ ತಂಡವನ್ನ ಹೊಡಿಬೇಕಂತ ಅದೆಷ್ಟೋ ಜನ ಕಲಾವಿದರು ಪ್ರಯತ್ನ ಪಟ್ಟಿದ್ದಾರೆ. ಅದು ಮಾತ್ರ ಆಗಲ್ಲ. ಅದು ಅಂದ್ರೆ ಇದು ನಾನೊಂದು ದೈವ ಪಂಜುಲಿ ಅಂತ ಅದರ ಹೆಸರಲ್ಲಿರುವಂತ ಈ ವಾರಿ ಅಂದ್ರೆ ದೈವ ಪಂಜುಲಿ, ಅದು ಆಂಧ್ರದಲ್ಲಿ ವಾರಿ ಅಂತ ಹೇಳ್ತಾರೆ, ನಮ್ಮ ಈ ತುಳುನಾಡಿನಲ್ಲಿ ದೈವ ಪಂಜುಲಿ ಅಂತ ಹೇಳಿ ಅದರ ಹೆಸರಲ್ಲಿ ಇರುವ ಈ ತಂಡ. ಮತ್ತೆ ಇದನ್ನು ಹೊಡಿಬೇಕಂತ ಮಾಡಿಸೋದು ಆಗಲ್ಲ. ಅದು ಈಗ ನನ್ನನ್ನು ಹೊಡಿಬಹುದು, ಏನು ಬೇಕಾದ್ರೂ ಮಾಡಬಹುದು. ತಂಡದ ಹಂಗೆ ಇರ್ತದೆ. ಅಂತೂ ಒಂದು ದೇವರ ಬಗ್ಗೆ ವಿಶ್ವಾಸ ಇಟ್ಟು, ಖಂಡಿತ, ಖಂಡಿತ. ದೇವರ ಬಗ್ಗೆ ವಿಶ್ವಾಸ ಬಿಟ್ಟು ಹೌದು, ನೀವು ಆ ಹೌದು. ಒಂದು ತಂಡವನ್ನ ಪ್ರಾರಂಭಿಸಿ. ಹೌದು. ಈಗ ಸಾಧಾರಣವಾಗಿ ಒಬ್ಬ ಗಾಯಕನಿಗೆ ಇರಬೇಕಾದಂತ ಒಂದು ಕನಿಷ್ಠ ಅರ್ಹತೆ ಹಾಗೇನಾದ್ರೂ ಇದೆಯಾ? ಈಗ ನೋಡಿ, ಈಗ SP ಬಾಲಸುಬ್ರಹ್ಮಣ್ಯ ಅವರು ಸಂಗೀತ ಕಲಿತವರಲ್ಲ. ಅವ್ರು ಫಸ್ಟಿಗೆ ಇಂಜಿನಿಯರಿಂಗ್ ಕ್ಲಾಸಿಗೆ ಬಂದವರು, ಆ ನಂತರ ಹಾಡಿದ್ರು, ತಿರ್ಗಾ ಅವರು ಸಂಗೀತ ಕಲಿತರು. ಈಗ ಅರ್ಹತೆ ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಅರ್ಹತೆ ಬೇಕಾಗುತ್ತೆ. ಈಗ ನಾನೆಲ್ಲ ಫಸ್ಟ್ ಎಲ್ಲ ಸಂಗೀತ ಕ್ಷೇತ್ರಕ್ಕೆ ಬರುವಾಗ ಬಂದಿವಿ, ಈಗ ಇಲ್ಲಿ ತನಕ ಮುಂದುವರಿತಾ ಬಂತು. ಆಗ ಈಗ ಅಂದ್ರೆ ಸಂಗೀತ ಕಲಿಬೇಕು, ಎಲ್ಲ ಬೇಕಾಗುತ್ತೆ ಅರ್ಹತೆ. ಅಂದ್ರೆ ಈಗ ಹಳೆ ಕಾಲದಲ್ಲಿ ಎಲ್ಲ ಹಾಡಿದವರೆಲ್ಲ ಸಂಗೀತಗಾರರಾಗಿದ್ದಾರೆ.
ಈಗ ವಸಂತ ಅವರೇ, ಈಗ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಅಲ್ಲಿ ಎಲ್ಲರನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನ ಕೊಡುವಂತಹ ಸಂಪ್ರದಾಯ ನಾವು ಕೆಲವು ಕಡೆ ಕಂಡಿದ್ದೇವೆ. ಆದರೆ ಕೆಲವು ಕಡೆ ತಾವು ಸನ್ಮಾನ ಮಾಡಿಸುವಂತಹ, ಅಂದ್ರೆ ಹಣ ಕೊಟ್ಟು ಸನ್ಮಾನ ಸ್ವೀಕರಿಸುವಂತಹ ಆ ಕೆಲವು ಸಂದರ್ಭಗಳು ಕಂಡು ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗೆಲ್ಲ ನಡೆಯುತ್ತೆ ಅಂತದ್ದು ಹೇಳಿದ್ರೆ ತುಂಬಾ ಹೇಳಲಿಕ್ಕಿದೆ. ಈಗ ಈ ಪ್ರಶಸ್ತಿಗಳ ಬಗ್ಗೆ ನೀವೇ ಹೇಳಿದಿರಿ. ಸರಕುಗಳು ಆ ಮಾರಾಟದ ಸರಕುಗಳನ್ನಾಗಿ ಮಾಡುವವರಿಗೆ ಅವರಿಗೆ ಒಂದು ನೀವು ನೀಡುವಂತಹ ಒಂದು ಕಿವಿ ಮಾತು? ಮಾತಂದ್ರೆ ಯಾವುದೇ ಒಬ್ಬ ಕಲಾವಿದನಾದ್ರೂ ಕೂಡ ಶ್ರಮಪಟ್ಟು ಅವರಿಗೆ ಯಾವುದೇ ಒಬ್ಬ ಕಲಾವಿದ ಒಂದು ಶಾಲಾಗಲಿ ಒಂದು ಪ್ರಶಸ್ತಿಗೆ ಯಾವುದಕ್ಕೆ ಸನ್ಮಾನಕ್ಕೆ ಬಯಸದೆ ನಾವಾಗಿ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಬಂದ್ರೆ ಅವ್ರು ಏನು ಕೊಡ್ತಾರೆ ಅದನ್ನು ಸಂತೋಷವಾಗಿ ಸ್ವೀಕರಿಸಬೇಕು. ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಬೆಳೆಸಲು ಇಂದಿನ ಸಮಾಜ ಅವರಿಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ನೀಡಬೇಕು ಎಂಬುದಾಗಿ ನಿಮ್ಮ ಒಂದು ಅನಿಸಿಕೆ? ಕಲಾವಿದರಿಗೆ ಈಗ ನಾನಾಗಲಿ ನೀವಾದ್ರೂ ಕೂಡ ಯಾವುದೊಂದು ಕಲಾವಿದರಿಗೆ ಅವರಿಗೆ ಮುಂದೆ ಬರಲಿಕ್ಕೆ ನಮ್ಮ ಕೈಯಿಂದ ಆದಷ್ಟು ಪ್ರೋತ್ಸಾಹ ಕೊಡೋಣ. ಎಲ್ಲ ವೇದಿಕೆ ಈಗ ಆದಷ್ಟು ವೇದಿಕೆಗಳಿವೆ. ಯಾವುದೇ ವೇದಿಕೆಯಿಂದ ಪ್ರತಿಯೊಂದು ಕಲಾವಿದರನ್ನ ಅವರಿಗೆ ವಂಚಿತರಾಗದೆ ಅವ್ರನ್ನ ಮುಂದುವರಿಸುವಂತ ಕೆಲಸ ಪ್ರತಿಯೊಬ್ಬ ಕಲಾವಿದರು ಮಾಡಬೇಕು. ಅದರಲ್ಲಿ ಭೇದ ಭಾವ ಯಾವುದಿಲ್ಲ. ಸಂಗೀತ ಅಂದ್ರೆ ದೊಡ್ಡ ಸಮುದ್ರ ಇದ್ದಂಗೆ, ಅದಕ್ಕೆ ಮತ್ತೆ ಕೊನೆ ಇಲ್ಲ. ಈಗ ಮತ್ತೆ ಅದರಲ್ಲಿ ಸಂಗೀತದಲ್ಲಿ ಕಲಾವಿದರು ಯಾರು ಕೂಡ ಪರಿಪೂರ್ಣರಲ್ಲ, ಅವ್ರು ಕಲಿತಾ ಇರಬೇಕು. ಎಷ್ಟೋ ಬೇಕಾದಷ್ಟಿದೆ. ಈಗ ಯಾರ್ದಾದ್ರೂ ಒಬ್ಬರು ಹಾಡಿನದ ಬಗ್ಗೆ ಏನೋ ಪ್ರತಿಕ್ರಿಯೆ ನೀಡಿದ್ರೆ ಈಗ ಗೊತ್ತಿದ್ದವರು ಪ್ರತಿಕ್ರಿಯೆ ನೀಡ್ತಾರೆ, ಅದನ್ನು ನಾವು ಸ್ವೀಕರಿಸಬೇಕು. ನನ್ನ ಹಾಡಿನಲ್ಲಿ ನಾನು ಹಾಡಿದಲ್ಲಿ ಯಾವುದೊಂದು ತಪ್ಪಿದ್ರೆ ಅದನ್ನು ಅವರು ಹೇಳಿದ್ರೆ ನಾನು ಕೇಳಲೇಬೇಕು. ಸಣ್ಣ ಮಗು ಹೇಳಿದ್ರು ಕೇಳಲೇಬೇಕು. ಅದು ವಸಂತಣ್ಣ ಅವರೇ, ಈಗ ನಿಮ್ಮ ಬಗ್ಗೆ ಕೆಲವು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಅವರಿಗೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತೀರಿ? ಈಗ ನನ್ನ ಬಗ್ಗೆ ಆರೋಪ ಮಾಡುವುದಾದ್ರೆ ನಮಗೆ ಯಾರಿಗಾದ್ರೂ ಒಂದು ಆರೋಪ ಬೇಕೇ ಬೇಕು. ಆ ಆರೋಪ ಮಾಡುವವರಿದ್ದಾರಲ್ಲ ಅವರಿಂದ ನಮಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಆರೋಪ ಮಾಡ್ತಾ ಇರ್ತಾರೆ, ನಾವು ಮುಂದೆ ಸಾಗ್ತಾ ಇರ್ಬೇಕು. ಆರೋಪ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆರೋಪ ಇರಬೇಕು. ಯಾರಿಗಾದ್ರೂ ಎಷ್ಟೆಷ್ಟು ದೊಡ್ಡ ಕಲಾವಿದರಿಗೆ ಆ ಆರೋಪಗಳು ಇದ್ದೇ ಇರ್ತವೆ, ಅವು ಯುವದಲ್ಲಿ ಇದ್ದೇ ಇರ್ತವೆ, ಅವರು ಮುಂದೆ ಬರ್ತಾರೆ. ಹಾಗೆ ನಾವು ಕೂಡ ಈಗ ಅಷ್ಟು ದೊಡ್ಡ ಕಲಾವಿದನ ಅಲ್ಲಾದ್ರೂ ಕೂಡ ನನ್ನ ಮೇಲೆ ಆರೋಪ ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ಆರೋಪ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು. ಆದ್ರೆ ನಾನು ಅವರ ಆರೋಪವನ್ನ ಮುಂದುವರಿಸೋಬೇಕು ನಾವು ಅವರ ಮುಂದೆ. ಆದ್ರೆ ನಮ್ಮನ್ನು ಆರೋಪ ಮಾಡುವಾಗ ಅವರ ಕಣ್ಣ ಮುಂದೆ ಅವರ ಮನಸ್ಸಿನಲ್ಲಿ ನಾವು ದೊಡ್ಡ ವ್ಯಕ್ತಿಯಾಗಿರ್ತೀವಿ, ಅದಕ್ಕೆ ನಮ್ಮನ್ನು ಆರೋಪ ಮಾಡ್ತಾರೆ. ಇಲ್ಲ, ನಮ್ಮ ಆರೋಪ ಮಾಡ್ಲಿಕ್ಕೆ ಯಾವುದಿಲ್ಲ. ಅವರ ಮುಂದೆ ನಾವು ಒಬ್ಬ ದಿಟ್ಟ ನಾಯಕ ಅಂತ ಆರೋಪಗಳನ್ನ ಒಂದು ಸವಾಲಾಗಿ ಅದೇ ಆ ರೀತಿಯಲ್ಲಿ ಮುಂದುವರಿತಾ ಇದ್ದೀರಿ ನೀವು. ಅಷ್ಟೇ. ಈಗ ನೇರ ನಡೆಯಲ್ಲಿಯೇ ಮುಂದುವರಿತಾ ಇದ್ದೀರಿ. ನೇರ ನಡೆ ನುಡಿ ಇದು ನಿಮಗೆ ಎಲ್ಲಿಯಾದ್ರೂ ಒಂದು ಸಮಸ್ಯೆಯಾಗಿ ಕಂಡು ಬಂದಿದೆ? ನನಗೆ ಸಮಸ್ಯೆಗೆ ಕಂಡು ಬರುವುದ್ರೆ ಕೆಲವರಿಗೆ ನಾವು ನೇರ ಹೇಳುವಾಗ ಕೆಲವರಿಗೆ ಆಗೋಲ್ಲ. ಅವರಿಗೆ ಮುಖಕ್ಕೆ ಹೊಡೆದಾಗೆ ನಾವು ಹೇಳ್ತೀವಿ, ಅವಾಗ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಈಗ ನಮ್ಮ ತಂಡದಲ್ಲಿ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ಈಗ ಅವ್ರು ಏನು ಮಾಡಿದ್ರೆ ಅಂಥವ್ರು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಯಾರು ಹಂಗೆ ಆರೋಪ ಮಾಡಲ್ಲ. ನಮ್ಮ ವಾರಿ ಮ್ಯೂಸಿಕಲ್ಸಲ್ಲಿ ಅಂತ ವ್ಯಕ್ತಿಗಳಿದ್ರು, ಅವರನ್ನೆಲ್ಲ ತೆಗೆದು ಬಿಸಾಕಿ ಆಗಿದೆ ಈಗ. ಆಯ್ತಲ್ಲ, ಅಷ್ಟು ಶಿಸ್ತುಬದ್ಧವಾಗಿ ಅಷ್ಟೇ. ಈಗ ನೀವು ಹಲವಾರು ಗಾಯಕರನ್ನ ಬೆಳೆಸಿದ್ದೀರಿ. ಈಗ ನಿಮಗೆ ನಿಮ್ಮಲ್ಲಿ ಈಗ ನೆನಪಿನಲ್ಲಿ ಉಳಿಯುವಂತಹ ಒಳ್ಳೆ ಆ ಒಂದು ವ್ಯಕ್ತಿಗಳು ಹಾಗೇನಾದರೂ ಇದ್ದಾರಾ? ಈಗ ನಮ್ಮ ವಾರಿ ಮ್ಯೂಸಿಕಲ್ಸ್ ಅಲ್ಲಿ, ಆಮೇಲೆ ಕಾಸರಗೋಡಲ್ಲಿ ಎಲ್ಲ ಇದ್ದಾರೆ ವ್ಯಕ್ತಿಗಳು. ನಮ್ಮ ವಾರಿ ಮ್ಯೂಸಿಕಲ್ಸ್ ಅಲ್ಲಿ ತುಂಬಾ ಕಲಾವಿದರು. ನಮ್ಮ ಪೆರುಮಾಳ್ ಲಕ್ಷ್ಮಣ ಐವರ್ನಾಡು, ಆಮೇಲೆ ರಂಜಿತ್ ದೇಲಂಪಾಡಿ, ಶೇಖರ್ ಪೂಜಾರಿ, ಆಮೇಲೆ ಎಲ್ ವಿ ಶಿವಪ್ಪಳ, ಪ್ರಕಾಶ್ ಕಲ್ಲಂಗೈ, ತುಂಬ ಕಲಾವಿದರು ನಮ್ಮ ಕಾಸರಗೋಡಲ್ಲಿದ್ದಾರೆ. ಮತ್ತೆ ಇನ್ನೂ ಇದ್ದಾರೆ, ಅಮ್ಮ ಮಾಸ್ಟರ್ ಅಮ್ಮಂಗೌಡ ಅವರು ಕೀಬೋರ್ಡ್, ಮತ್ತೆ ಪ್ಯಾಡ್ನಲ್ಲಿ ರವಿಕಾಂತ್, ತುಂಬಾ ವ್ಯಕ್ತಿಗಳಿದ್ದಾರೆ. ಹಲವಾರು ಮಂದಿಗಳು ನಿಮ್ಮ ಒಡನಾಟಗಳಿದ್ದಾರೆ. ನಿಮ್ಮ ನೆನಪಿನಲ್ಲಿ ಉಳಿಯುವಂತಹ ವ್ಯಕ್ತಿಗಳ ಆತ್ಮೀಯ ಬಾಂಧವ್ಯ ನಿಮ್ಮಲ್ಲಿದೆ. ಈಗ ನಿಮ್ಮ ಈ ಸಂಗೀತ ಜೀವನದಲ್ಲಿ, ನಿಮ್ಮ ಈ ಬದುಕಿನಲ್ಲಿ ನೀವು ಯಾರತ್ರ ಆದ್ರೂ ಕ್ಷಮೆ ಕೇಳುವುದೋ ಅಥವಾ ಧನ್ಯವಾದ ಹೇಳಲು ಯಾರಿಗಾದ್ರೂ ಇನ್ನು ಯಾರಾದ್ರೂ ಹೆಸರು ಉಳಿದಿದ್ದರೆ ಅವರ ಬಗ್ಗೆ ಒಂದು ವಿವರ? ಹಾಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ. ಈಗ ನಾನು ಫಸ್ಟ್ ಹೇಳಿದ್ದೀನಿ, ಅಖಿಲೇಶ್ ಅಣ್ಣ. ನಾನು ಅವರ ಸ್ಟುಡಿಯೋಕ್ಕೆ ಹೋದ ದಿನವೇ
ಅವ್ರ ಪರಿಚಯ ಆಯಿತು. ಇಲ್ಲಿ ಮುಂಬೈ ತನಕ ಕೊಂಡೋದ್ರು ನನ್ನನ್ನು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರೇ ಪ್ರೇರಣೆ. ಮತ್ತು ನನ್ನ ಮಾವಂದಿರು ಅವರಿಂದೆಲ್ಲ ಬಂತು ಇದು. ನನ್ನ ತಂದೆ ತಾಯಿಗಳು ಮತ್ತು ಈಗ ನನ್ನ ಮಗಳು ಕೂಡ ಹಾಡುವಳಿದೆ ಇದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ನಾವು ಅವಕಾಶ ಕೊಡೋಣ. ಮತ್ತು ಎಲ್ಲರಿಂದ ನಾವು ಅವರಿಗೊಂದು ಧನ್ಯತಾ ಭಾವ. ಅದು ನಾವು ಎಷ್ಟೇ ಬೆಳೆದರೂ ಕೂಡ ಅವರ ಮುಂದೆ ನಾವು ತಲೆಬಾಗಿ ನಾವು ನಮಿಸಲೇಬೇಕಾಗುತ್ತದೆ. ಅವರ ಆ ಪ್ರೇರಣೆ ಇದ್ರೆ ಮಾತ್ರ ನಮ್ಮ ಖಂಡಿತ. ಯಾವ ಕಾರ್ಯಕ್ಕೂ ಒಂದು ಹೌದೌದು. ದೇವರ ಅನುಗ್ರಹವು ಹೌದು. ಎಲ್ಲರ ಅನುಗ್ರಹವು ಅದೇ. ಇದ್ರೆ ಮಾತ್ರ ನಮ್ಮ ಕಾರ್ಯ ಮುಂದುವರಿಯಲು ಸಾಧ್ಯ. ಹೌದೌದು. ಜೀವನದಲ್ಲಿ ಯಾವ್ದಾದ್ರು ನಿಮಗೆ ಮರೆಯಲು ಅಸಾಧ್ಯವಾದಂತಹ ಘಟನೆಗಳು ಸಂಭವಿಸ್ತಿದ್ರೆ ಅದರ ಬಗ್ಗೆ ಒಂದು ಮರೆಯಲಾಗದ ಘಟನೆ ಅಂದರೆ SPB ಅವರನ್ನು ನಾನು ಭೇಟಿಯಾಗಿ ಅವರೊಂದು ಆಶೀರ್ವಾದ ಪಡ್ಕೊಂಡಿದ್ದು. ಆಮೇಲೆ ವಿದ್ಯಾಭೂಷಣದಿಂದ ಒಂದು ಆಶೀರ್ವಾದ ಪಡ್ಕೊಂಡಿದ್ದು. ಮತ್ತು ಈ ಶಂಕರಾಭರಣಂ ಹಾಡು ಅದೆಷ್ಟೋ ವೇದಿಕೆಯಲ್ಲಿ ಹಾಡಿದೆ ನಾನು. ಆದ್ದರಿಂದ ಅದೆಲ್ಲೊಂದು ಮರೆಯಲಾಗದ ಘಟನೆ ಅದು. ಅದು ಕೆಲವು ಜನ ಹೇಳಿದ್ರು ನನಗೆ, ಅದು ನಿನ್ನಿಂದ ಹಾಡ್ಲಿಕ್ಕೆ ಆಗಲ್ಲ, ಅದನ್ನು ಹಾಡಿ ತೋರಿಸುವಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ. ಅದು ನಾನು ಹಾಡ್ತೀನಿ ಅಂತ ಹೇಳಿ ತಪ್ಪಾಗುತ್ತೆ. ಅದು ದೇವರು ಕೊಟ್ಟಂಥ ಶಕ್ತಿ, ದೇವರಂತೂ ಕೊಟ್ಟಂಥ ಧ್ವನಿ ಅದರಲ್ಲಿ ಹಾಡಿದ್ದೀನಿ. ಇನ್ನೂ ಕೂಡ ತಪ್ಪುಗಳು ಇರ್ತವೆ, ಅದನ್ನು ತಿದ್ದಿಕೊಂಡು ನಾನು ಸರಿ ಮಾಡಿ ಹಾಡುವಂಥ ಪ್ರಯತ್ನ ಇನ್ನೂ ಕೂಡ ಮಾಡ್ತೇನೆ. ತಪ್ಪುಗಳು ಬರುವುದು ಸ್ವಾಭಾವಿಕ, ಖಂಡಿತ ಬರುತ್ತೆ ಅದು. ಅದನ್ನು ತಿದ್ದುವುದೇ ಒಂದು ಮನುಷ್ಯನ ಅದೇ ಗುಣ. ಅದೇ ಅದೇ. ಅಂತೂ ತಪ್ಪುಗಳನ್ನ ತಿದ್ದಿಕೊಂಡು ನಿಮಗೆ ಅನುಗ್ರಹಿಸಿದ ಆ ವ್ಯಕ್ತಿಗಳನ್ನು ಕೂಡ ಖಂಡಿತ, ಪುನಃ ಖಂಡಿತ. ಸ್ಮರಿಸಿಕೊಂಡೇ ಈ ಕ್ಷೇತ್ರದಲ್ಲಿ ಮುಂದುವರಿಸ್ತಾ ಇದ್ದೀರಿ. ಖಂಡಿತ ಹೌದು. ಈಗ ಈ ಸಂಗೀತ ಕ್ಷೇತ್ರದಲ್ಲಿ ಇಷ್ಟು ಎತ್ತರಕ್ಕೆ ನೀವು ಎತ್ತಿದ್ದೀರಿ. ಇನ್ನು ಮುಂದೆಯೂ ನೂತನವಾದಂತಹ ಯಾವುದಾದ್ರೂ ಯೋಜನೆಗಳನ್ನು ಮಾಡುವಂತಹ ಉದ್ದೇಶ ಇದೆಯಾ? ಯೋಜನೆ ಅಂದರೆ ಕಾಸರಗೋಡಿಂದ ಬೆಂಗಳೂರು ತನಕ ಒಂದು ಸಂಗೀತ ಯಾತ್ರೆ ಮಾಡಬೇಕಂತ ಒಂದು ಮನಸ್ಸಲ್ಲೇ ನಾನು ಇಟ್ಕೊಂಡಿದ್ದೀನಿ. ಅದು ಅವತ್ತು ಅಖಿಲೇಶನ ಕೂಡ ಹೇಳಿದ್ದಾರೆ ಒಂದು ಮಾಡೋಣ ಅಂತ. ಅದಕ್ಕೆ ಅದು ಈಗ ಯಾವ ರೀತಿಯಲ್ಲಿ ನೀವು ಅದಂದ್ರೆ ಇಲ್ಲಿಂದ ನಾವು ಕಾಸರಗೋಡಿಂದ ಅದು ಉದ್ಘಾಟನೆ, ಅದು ಬೆಂಗಳೂರು ತನಕ ಹೋಗುವುದು. ಬೆಂಗಳೂರಲ್ಲಿ ಅದು ಮುಕ್ತಾಯ. ಎಲ್ಲ ಬೇಟೆಯಲ್ಲಿ ಎಲ್ಲ ಕಡೆ ಅದನ್ನು ಸಂಗೀತ ಯಾತ್ರೆ ಹಾಡ್ತಾ ಹೋಗುವುದು. ಹಾಡ್ತಾ ಹಾ. ಹೋಗುದು? ಹಾಗೆ ಅದಕ್ಕೆ ಈಗೆಲ್ಲ ಎಲ್ಲರದ್ದು ಸಹಾಯ ಸಹಕಾರ ಬೇಕಾಗುತ್ತೆ. ಈಗ ಅಖಿಲೇಶನ್ ನಗರಾಗಲಿ, ಸುಬ್ಬಯ್ಯ ಗಟ್ಟವರಾಗಲಿ, ಪ್ರತಿಯೊಬ್ಬರದು ಕೂಡ ಈಗ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೂಡ ಈಗ ಪರಿಚಯ ಇದ್ದಾರೆ. ಅಂದ್ರೆ ಇವರಿಂದೆಲ್ಲ ಬಂತು, ಅಖಿಲೇಶನರಿಂದ, ಸುಬ್ಬಯ್ಯ ಗಟ್ಟವರಿಂದ ಪ್ರಚಾರ ಎಲ್ಲ ಅವರದೆಲ್ಲ ಪರಿಚಯ ಆಯಿತು. ಆದ ಕಾರಣ ಅದೊಂದು ಯಶಸ್ವಿ ಆಗುವಂತ ನಂಬಿಕೆ ಇದೆ. ಕಾಸರಗೋಡಿನ ಕಲಾವಿದರೆಲ್ಲ ಒಗ್ಗಟ್ಟಾಗಿ ನಮ್ಮ ವಾರಿ ಮ್ಯೂಸಿಕ್ ಇದೆಯಲ್ಲ, ಅದರಿಂದ ಎಲ್ಲ ಕಲಾವಿದರನ್ನ ಸೇರಿಸಿಕೊಂಡು ಅದನ್ನು ಮುಂದುವರಿಸುವಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಸರಿ, ಅಭಿನಂದನೆಗಳು ಶ್ರೀ ವಸಂತರವರೇ. ನಿಮ್ಮ ಈ ಸಂಗೀತ ಜೀವನದಲ್ಲಿ ಉನ್ನತವಾದ ಒಂದು ಸ್ಥಾನಕ್ಕೆ ಏರಿದ್ದೀರಿ. ಇನ್ನು ಮುಂದೆಯೂ ಕೂಡ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ನೀವು ನಿಮ್ಮ ಉದ್ದೇಶಗಳೆಲ್ಲವೂ ಯಶಸ್ವಿಯಾಗಿ ನೆರವೇರಲಿ. ಶ್ರೀ ದೈವಗಳು ಎಲ್ಲವೂ ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ನಾವು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು.